ಏನ್ರಿ ಸಿಕ್ಕಾಪಟ್ಟೆ ಬಿಸಿಲು ಅಲ್ವಾ? ಇವಾಗಿರೋ ಹಾಟ್ ಸಮ್ಮರ್‌ನಲ್ಲಂತೂ ನಮ್ಮ ದೇಹನ ತಂಪಾಗಿಟ್ಕೋಬೇಕು ಅಂದರೆ ಈ ಥರ ರಾಗಿ ಅಂಬ್ಲಿಯನ್ನು ನಾವು ಸೇವಿಸಲೇಬೇಕು. ಇವಾಗ ಜ್ಯೂಸ್ ಸೆಂಟರ್‌ಗಳಿಂದ ಹಿಡಿದು ರೋಡ್ ಸೈಡಲ್ಲೆಲ್ಲ ನಮಗೆ ಅಂಬ್ಲಿ ಸಿಗ್ತಾನೆ ಇದೆ, ರಾಗಿ ಅಂಬ್ಲಿ. ಆದರೆ ನಾನು ನಮ್ಮ ಅಜ್ಜಿ ಕಾಲದಿಂದನೂ ಮಾಡ್ಕೊಂಡು ಬಂದಿರೋ ಸ್ಟೈಲ್‌ನಲ್ಲಿ ಅಥೆಂಟಿಕ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯನ್ನು ಇಟ್ಕೊತಾ ಇದ್ದೀನಿ. ಇದಕ್ಕೆ ನಾನು 1.5 ಗ್ಲಾಸ್‌ನಷ್ಟು ನೀರನ್ನು ಹಾಕೋತಾ ಇದ್ದೇನೆ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅನ್ನೋದ್ರ ಮೇಲೆ ನೀವು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಒಂದು 2 ಹರಳಿನಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ. ಇದು ಕುದಿ ಬರೋ ಅಷ್ಟರಲ್ಲಿ ಒಂದು ಬೌಲಿಗೆ ನಾನೀಗ ಒಂದು ಅರ್ಧ ಕಪ್ನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಪ್ಯಾಕೆಟಲ್ಲೂ ಸಿಗುತ್ತೆ, ಬಟ್ ಫ್ರೆಶ್ಶಾಗಿ ನೀವು ಬೀಸಿಸ್ಕೊಂಡು ಬಂದಿರೋದು ಹಾಕ್ಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೊಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊತೀನಿ. ನೀರು ಹಾಕಿ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಸುಮಾರು ಜನ ಸುಮಾರು ವಿಧಾನದಲ್ಲಿ ಮಾಡ್ತಾರೆ, ಎಲ್ಲ ಚೆನ್ನಾಗೇ ಇರುತ್ತೆ. ಆದ್ರೂ ನೀವು ಬೇರೆ ಎಲ್ಲ ಟ್ರೈ ಮಾಡಿ ಇದ್ದರೂ ಕೂಡ ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿ. ಕುಡಿತಿದ್ರೆ ನಿಮಗೆ ಅಮೃತ ಅಂತ ಅನ್ನಿಸ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಒಂದು ಸ್ವಲ್ಪನೂ ಗಂಟಿರಬಾರ್ದು. ಎಲ್ಲ ನೀಟಾಗಿ ಕಲಿಸ್ಕೊಂಡು ಒಂದು 5 ಸೆಕೆಂಡ್ ಬಿಡಿ. ನಿಮಗೆ ಮೇಲೆ ನೀರು ತಿಳಿ ಆಗುತ್ತೆ. ಕೆಳಗಡೆ ನಿಂತಿರೋದೆಲ್ಲ ರಾಗಿ ಹಿಟ್ಟು ಮೇಲಿರುವಂಥದ್ದು ಆ ನೀರಿನಿಂದ ಅದನ್ನು ನೀವು ಯೂಸ್ ಮಾಡಬೇಕು. ಕೆಲವರು ಪೂರ್ತಿಯಾಗೂ ಹಾಕಿ ಮಾಡ್ತಾರೆ, ಅದು ಬೇರೆ ಒಂದು ಮೆಥಡಲ್ಲಿ. ಈಗ ನೋಡಿ, ನೀರನ್ನು ಮೇಲಿಂದ ಮಾತ್ರ ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಲೈಟಾಗಿ ತಿರುಗಿಸ್ಕೊಳ್ಳಿ. ಮತ್ತು ನೀವು ಅದೇ ಬೌಲಲ್ಲಿ ನೋಡಿ, ರಾಗಿ ಹಿಟ್ಟೇನು ಉಳ್ಕೊಂಡಿತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇಮ್ ಮೇಲೆ ತಿಳಿ ಏನು ನೀರು ಉಳ್ಕೊಂಡಿರುತ್ತೆ ಆ ನೀರನ್ನು ಹಾಕ್ಕೊಂಡು ನೋಡಿ, ಇವಾಗ ನೋಡ್ಕೊಬೋದು ನೀವು, ಕೆಳಗಡೆ ಎಲ್ಲ ಹಿಟ್ಟು ನಿಂತಿದೆ ಮತ್ತು ಮೇಲೆ ನೀರಿದೆ. ಇದನ್ನು ಮಾತ್ರ ಹಾಕ್ಕೊಳ್ಳಿ. ಇದೇ ಆ್ಯಕ್ಚುಲಾಗಿ ಅನಾದಿ ಕಾಲದಿಂದ ಬಂದಿರೋಂಥ ರಾಗಿ ಅಂಬ್ಲಿ ಅಂದರೆ. ಮತ್ತು ಇದನ್ನು ನೀವು ತೆಗೆದಾಕ್ಬಿಡ್ಬೇಕು, ಅದನ್ನು ಹಾಕೊಳ್ಳೋಕೆ ಹೋಗ್ಬಿಡಿ. ಅದನ್ನು ಹಾಕಿ ನೀವು ತೆಳ್ಳಗೆ ಮಾಡ್ತೀನಿ ಅಂದರೆ ಸೇಮ್ ರಾಗಿ ಮುದ್ದೆನೇ ತೆಳ್ಳಗೆ ರಾಗಿ ಗಂಜಿಯಾಗಿ ಮಾಡ್ದಂಗೆ ಆಗತ್ತೆ ಅಷ್ಟೇ. ಈಗ ಫ್ಲೇಮ್ ಹೈ ಇಟ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ, ಉಕ್ಕಿದಾದ್ಮೇಲೆ ನಾನು ಫ್ಲೇಮ್ ಕಡಿಮೆ ಮಾಡಿಕೊಂಡೆ. ಸೇಮ್ ಹಾಲು ಉಕ್ಕಿ ಚೆಲ್ಲುತ್ತಲ್ವ ಆ ಥರ ಉಕ್ಕೋಗ್ಬಿಡುತ್ತೆ. ನೋಡಿಕೊಂಡು ತಿರುಗಿಸ್ಕೊತಾನೇ ಇರಬೇಕು ನೀವು. ತುಂಬಾ ರುಚಿಯಾಗಿರುತ್ತೆ. ನಮ್ಮ ಮನೇಲಂತೂ ಸಮ್ಮರ್ ಬಂತು ಅಂದರೆ ಪ್ರತಿ ದಿವಸ ಮಾಡ್ತೀರಿ. ಇದು ಸ್ಪೆಷಾಲಿಟಿ ಏನಂದರೆ ನೀವು ಇವಾಗಲೇ ಮಾಡಿ ಇವತ್ತೇ ಕುಡಿತೀನಿ ಅಂತಂದರೆ ಆಗಲ್ಲ. ಇವತ್ತು ಕುಡಿಬೇಕು ಅಂದರೆ ಹಿಂದಿನ ದಿವಸ ನೈಟು ಅಥವಾ ಸಂಜೆ ಮಾಡಿಟ್ಕೋಬೇಕು. ಅದು ಪೂರ್ತಿ ತಣ್ಣಗೆ ತಂಪಾಗಬೇಕಲ್ವಾ, ಅದಕ್ಕೋಸ್ಕರ. ನೋಡಿ, ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ತಟ್ಟೆ ಮುಚ್ಚಿಟ್ಬಿಡ್ತೀನಿ. ಈಗ ಇವತ್ತು ಸಾಯಂಕಾಲ ಇದನ್ನು ಮಾಡಿಟ್ರೆ ಇದು ನಾಳೆ ಬೆಳಗ್ಗೆ ಕುಡಿಯೋಕ್ಕೆ ರೆಡಿ ಆಗುತ್ತೆ. ಅಥವಾ ಗಂಜಿ ಥರ ನೀವು ಮಾಡ್ಕೊತು ಅಂತಂದರೆ ಅದು ತಣ್ಣಗಾದ್ಮೇಲೆ ಮತ್ತೆ ಎಕ್ಸ್ಟ್ರಾ ಮಾಡ್ಕೋಬೇಕಾಗತ್ತೆ. ಬಟ್ ಇದೇನು ನಾವು ಓವರ್ನೈಟ್ ಬಿಡ್ತೀವಿ ಅದೇ ಇದರ ಒಂದು ಸ್ಟ್ರೆಂತ್ ಅಂತ ಹೇಳ್ಬೋದು. ನೋಡಿ, ಇವಾಗ ನಾನು ನೀಟಾಗಿ ಒಂದು ಸ್ಪೂನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈ ಥರ ಮಾಡಿಕೊಂಡು ಬೆಳಗ್ಗೆ ಕುಡಿದ್ಬಿಟ್ರೆ ಅಂತೂ ದೇಹ ಸಿಕ್ಕಾಪಟ್ಟೆ ತಂಪಾಗಿರುತ್ತೆ. ಮತ್ತು ಹೊಟ್ಟೆನೂ ಹಶ್ವಾಗಲ್ಲ ರೀ ಮಧ್ಯಾಹ್ನ ತನಕ, ಅಷ್ಟು ಶಕ್ತಿ ಕೊಡುತ್ತೆ. ನಿಮ್ಗೆಲ್ರಿಗೂ ರಾಗಿ ಬಗ್ಗೆ ಗೊತ್ತಿರೋ ಅಂಥದ್ದೇ, ಎಷ್ಟು ಸ್ಟ್ರೆಂತು ಅಂತ ಎಲ್ರಿಗೂ ಗೊತ್ತಿರೋ ಹಾಗೆ. ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ ಅಂತ ಕೇಳಿದ್ದೀರಿ. ಹಾಗೆ ಇದು ಅಷ್ಟೇ ಒಂದು ತಾಕತ್ಗಿದೋ ಅಂತ ಹೇಳ್ಬೋದು. ಆ ಥರದ ಒಂದು ಡ್ರಿಂಕ್ ಇದು ಸಮ್ಮರ್ಗೆ. ನೋಡಿ, ಪ್ಲೇನ್ ಆಗಿ ಕೂಡ ಕುಡಿಬೋದು. ಇದು ಒನ್ ಟೈಪು. ಇನ್ನೊಂದು ಎಕ್ಸ್ಟ್ರಾ ಆ್ಯಡೆಡ್ ಅಂತ ಬೇಕಂದರೆ ನೀವು ಹೀಗೆ ಮಜ್ಜಿಗೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಪೆಪ್ಪರ್ ಮತ್ತು ಜೀರಾ, ಕಾಳು ಮೆಣಸು ಮತ್ತು ಜೀರಿಗೆ ಪುಡಿಯನ್ನು ಒಂದು ಇಂಚಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಹೆಚ್ಕೊಂಡಿರೋಂಥ ಈರುಳ್ಳಿ, ಇದು ಆಪ್ಷನಲ್ಲು. ನಿಮ್ಗೆ ಈರುಳ್ಳಿ ಸೇರುತ್ತೆ ಅನ್ನೋದಾದರೆ ನೀವು ಹಾಕೋಬೋದು ತಿನ್ನೋಕ್ಕೆ. ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ಕೊತೀನಿ. ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ. ಪರ್ಸ್ನಲಿ ನನಗೆ ಪ್ಲೇನ್ ರಾಗಿ ಅಂಬ್ಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೂ ಕೂಡ ಚೆನ್ನಾಗಿರುತ್ತೆ. ತುಂಬ ಜನಕ್ಕೆ ಹಿಂಗೂ ಇಷ್ಟ ಇರುತ್ತೆ. ಆದರೆ ಎಷ್ಟೋ ಜನ ಎಷ್ಟೋ ಬೇರೆ ಬೇರೆ ವಿಧಾನಗಳಲ್ಲಿ ರಾಗಿ ಅಂಬ್ಲಿಯನ್ನು ಮಾಡ್ತಿರ್ತೀರ, ಕುಡಿತಿರ್ತೀರ. ಈ ಥರದ್ದು ಒಂದ್ಸಲ ಟ್ರೈ ಮಾಡಿ. 100% ನಿಮಗೆ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. 100% ಇದು ತುಂಬಾ ಇಷ್ಟ ಆಗುತ್ತೆ ಮತ್ತು ಅಷ್ಟೇ ನಿಮಗೆ ಎಫೆಕ್ಟಿವ್ ಆಗೂ ಇರುತ್ತೆ ಅಂತ ಹೇಳ್ತೀನಿ. ನೋಡಿ, ನಾನು ಇವತ್ತು 2 ಟೈಪಲ್ಲಿ ಮಾಡಿ ತೋರಿಸಿದ್ದೀನಿ. ಈ ಸಮ್ಮರ್ನಲ್ಲಿ ಬೇರೆ ಎಲ್ಲ ಜ್ಯೂಸ್ಗಳು ಅಥವಾ ಎಳ್ನೀರು ಎಲ್ಲ ಕುಡಿತಾ ಇರ್ತೀರ, ಅದ್ರ ಜೊತೆಗೆ ನಿಮ್ಮ ಲಿಸ್ಟ್ನಲ್ಲಿ ಇದನ್ನು ಸೇರಿಸ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ರಾಗಿ ಅಂಬ್ಲಿ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.